ಕಳೆದ 2 ವರ್ಷದಿಂದ ಬ್ರಹ್ಮಾವರ ಬಳಿಯ ನೀಲಾವರ ಸೇರಿದಂತೆ ಉಡುಪಿಯ ನಾನಾ ಭಾಗದಲ್ಲಿ ಚಿತ್ರೀಕರಣಗೊಂಡು ಕೋವಿಡ್ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕೆ ಮಾಡಲಾಗದ ಸ್ಥಗಿತಗೊಂಡಿದ್ದ ಕನ್ನಡ ಚಿತ್ರ ಅರ ಚಿತ್ರೀಕರಣ ಗುರುವಾರ ಮುಕ್ತಾಯಗೊಂಡು ಚಿತ್ರತಂಡ ಬೆಂಗಳೂರಿಗೆ ಪ್ಯಾಕಪ್ ಮಾಡಿದೆ. ಕನ್ನಡದ ಖ್ಯಾತ ನಿರ್ದೇಶಕರಾದ ಶಿವಮಣಿ ಸೇರಿದಂತೆ ಅನೇಕರೊಂದಿಗೆ ಚಲನಚಿತ್ರದ ಎಲ್ಲಾ ವಿಭಾಗದಲ್ಲಿ ಕೆಲಸ ಮಾಡಿದ ಮೂಲತಃ ನೀಲಾವರದವರಾದ ರೋಹಿತ್ ಆರ್ ಚಿತ್ರವನ್ನ ನಿರ್ದೇಶಿಸಿ ನಾಯಕ ನಟನಾಗಿದ್ದಾರೆ. ಈ ಸಂದರ್ಭ ನೀಲಾವರ ಗ್ರಾಮ ಪಂಚಾಯಿತಿ ಸದಸ್ಯ ಗುರುರಾಜ್ ಮಕ್ಕಿತಾಯ ಅವರು ಇಲ್ಲಿನ ನರಸಿಂಹ ಮಠದಲ್ಲಿ ರೋಹಿತ್ ರವರನ್ನ ಊರ ಜನತೆಯ ಪರವಾಗಿ ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ. ಕುಂಜಾಲು ವಿಶ್ವಕೀರ್ತಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಚಂದ್ರಶೇಖರ್ ಅಡಿಗ, ಉದ್ಯಮಿ ಮಂಜುನಾಥ್ ಶೆಟ್ಟಿಗಾರ್ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು. ಕನ್ನಡ, ತೆಲುಗು, ತಮಿಳು ಸೇರಿದಂತೆ ನಾನಾ ಭಾಷೆಯ ಧಾರಾವಾಹಿಯಲ್ಲಿ ನಟಿಸಿದ ಯುವ ನಾಯಕಿ ದೀಪಿಕಾ ಆರಾಧ್ಯ ನಾಯಕಿಯಾಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಕ್ಯಾಮೆರಾ, ಸಂಗೀತ, ಎಡಿಟಿಂಗ್, ಫೈಟ್ ಸೇರಿದಂತೆ ಬಹುತೇಕ ಹೊಸ ಯುವ ತಂತ್ರಜ್ಞಾನರು ಈ ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರಾವಳಿಯ ಹೊಸ ನಿರ್ದೇಶಕರಾದ ಅನೂಪ್ ಭಂಡಾರಿ, ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ ಅವರಂತೆ ಹೊಸ ಪರಿಕಲ್ಪನೆಯಲ್ಲಿ ಮೂಡಿಬಂದ ಚಿತ್ರ ಜನರನ್ನ ಸೆಳೆಯುವಲ್ಲಿ ಕಥೆಯ ಮಾದರಿಯಲ್ಲಿ ಮಾಡರ್ನ್ ಹೀರೋಗಳಿಗೆ ಇರುವ ಎಲ್ಲಾ ಗುಣಲಕ್ಷಣ ಇರುವ ರೋಹಿತ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಯುವ ನಟ ಕಮ್ ನಿರ್ದೇಶಕರಾಗಿ ಮೂಡಿಬರಲಿ ಎಂದು ಎಲ್ಲರ ಆಶಯ ಎಂದು ಸನ್ಮಾನದ ವೇಳೆ ತಿಳಿಸಲಾಗಿದೆ. ಮೊದಲನೇದಾಗಿ ನೀಲಾವರ ಜನತೆಗೆ ನಾವು ಈ ಫಿಲಮ್ಸ್ಗಾಗಿ ಒಂದಷ್ಟು ಆಗಿದೆ. ಇವತ್ತಿಂದ ಈ ಜನ ಕೊಟ್ಟ ಪ್ರೋತ್ಸಾಹ ಮುಖ್ಯ. ನಾವು ಅವರ ಕೆಲಸ ಮಾಡ್ತೀವಿ. ಮೇಯ್ನ್ ಕೆಲಸ ಚೆನ್ನಾಗಿದ್ದಾಗ ಪ್ರೋತ್ಸಾಹ ಮುಖ್ಯ. ಪ್ರೋತ್ಸಾಹ ಕೊಡೋದು ಜನ, ಅದು ಮುಖ್ಯ. ಇನ್ನೊಂದು ಗುರುರಾಜ್ ಸರ್ ಬಂದು ಕೇಳ್ಕೊಂಡಾಗ ಫಸ್ಟ್ ಈಗ ನೋಡಿದ್ರು, ಆಮೇಲೆ ಏನಕ್ಕೆ ಕೇಳಿ ಸಿನಿಮಾ ಇಲ್ಲ ಮಾಡ್ತೀನಿ ಅವ್ರು ತುಂಬ ಕಿರಿಕಿರಿ ಕೊಟ್ಟಿದ್ದೀವಿ. ಆಲ್ರೆಡಿ ನಾವು ಬರ್ತಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು ಏನು ಮುಖ್ಯ ಅಂದರೆ 100% ಶೇಕಡ ಒಂದು 40-45% ಆಗಿದ್ದು ನೀಲಾವರ. ಮೇನ್ ನೀಲಾವರ ಪೋಸ್ಟರ್ ಆಗಿರ್ಬೋದು, ಗುಂಡೆ ಪ್ರಾಜೆಕ್ಟ್ ಆಗಿರ್ಬೋದು, ಸಂಸ್ಕೃತಿಗಾನ ಎಲ್ಲ ಶೂಟ್ ಆಗಿದೆ. ನಮ್ಮ ಮುಖ್ಯ ಗೌರವಾನ್ವಿತರಾಗಿ ಇವತ್ತು ನಮ್ಮ ನೀಲಾವರದ ಮೊಮ್ಮಗನಾಗಿ ನಮ್ಮ ರೋಹಿತ್ ಚಳಗರು ನಮ್ಮ ಗ್ರಾಹಕರಾಗಿ ಹಾಗೂ ನಮ್ಮ ವ್ಯವಸ್ಥೆ ನಾವು ಕೇಳಿಕೊಂಡಾಗ ತುಂಬು ಹೃದಯದಿಂದ ನಿಮ್ಮನ್ನು ನಾವು ಗೌರವಿಸಬೇಕು. ನಮ್ಮ ನೀಲಾವರ ಇದರಿಂದ ನಮ್ಮ ಮಕ್ಕಿತಾಯಿ ಹೋಟೆಲಿಂದ ನಿಮ್ಮನ್ನು ಗೌರವಿಸ್ತೇನೆ ಅಂತ ಕೇಳಿಕೊಂಡಾಗ ಅದು ತುಂಬ ಎಷ್ಟೋ ಅವರ ಒತ್ತಡ, ಯಾವ ಕೆಲಸದ ಒತ್ತಡ ಇದ್ದರೂ ಎಲ್ಲವನ್ನು ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಹೋಟೆಲ್ ಮಕ್ಕಿತಾಯಿ ವತಿಯಿಂದ